ಈ ಘಟನೆ ನೋಡಿದ್ರೆ ಇಂಥ ಮಕ್ಕಳು ಇರ್ತಾರಾ ಅಂತ ಆಶ್ಚರ್ಯ ಆಗುತ್ತೆ. ಜಿಲ್ಲೆಯ ಅತಿ ಬುದ್ಧಿವಂತ ಮಗನೊಬ್ಬ ಪೋಷಕರೆದುರು ಬುದ್ಧಿವಂತಿಕೆ ಪ್ರದರ್ಶಿಸಲು ಹೋಗಿ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. ಪೋಷಕರಲ್ಲಿ ಅಪಹರಣದ ನಾಟಕವಾಡಿ 5 ಲಕ್ಷಕ್ಕೆ ಬೇಡಿಕೆ ಇಟ್ಟ ಮಗನ ನಿಜ ರೂಪ ಕಂಡು ಪೋಷಕರು ಮತ್ತು ಆತನನ್ನ ಅರೆಸ್ತಾ ಹೋದ ಪೊಲೀಸರು ಬೆರಗಾಗಿದ್ದಾರೆ. ವರುಣ್ ನಾಯಕ್ ಎಂಬಾತನೇ ಅಪಹರಣದ ನಾಟಕವಾಡಿದ ಯುವಕ. ಜೂನ್ 26ರಂದು ಮುಂಜಾನೆ 3 ಗಂಟೆ ಸುಮಾರಿಗೆ ವರುಣ್ ತನ್ನ ತಂದೆ ತಾಯಿಗೆ ತನ್ನದೇ ಮೊಬೈಲ್ ನಂಬರ್ನಿಂದ ಕರೆ ಮಾಡಿ ಆತಂಕದಿಂದ ಮಾತನಾಡಿದ್ದಾನೆ. ಯಾರೋ ದುಷ್ಕರ್ಮಿಗಳು ನನ್ನನ್ನ ಅಪಹರಿಸಿದ್ದಾರೆ, ಬಿಡುಗಡೆ ಮಾಡಲು 5 ಲಕ್ಷ ರೂಪಾಯಿ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ, ಕೂಡಲೇ 5 ಲಕ್ಷ ಕಳುಹಿಸುವಂತೆ ಪೋಷಕರಲ್ಲಿ ಗಾಬರಿಯಿಂದ ಹೇಳಿಕೊಂಡಿದ್ದಾನೆ. ಇದರಿಂದ ಭಯಭೀತರಾದ ಪೋಷಕರು ಕಂಗಾಲಾಗಿದ್ದಾರೆ. ಹಣ ಕೊಡೋದಾ ಬೇಡವಾ ಅಂತ ಚಿಂತಿತರಾಗಿದ್ದರು. ಹಣ ಕೊಡುವ ಮೊದಲು ಪೊಲೀಸರಿಗೆ ತಿಳಿಸೋಣ ಅಂತ ನಿರ್ಧರಿಸಿದ್ರು. ಉಡುಪಿ ನಗರ ಠಾಣೆಯಲ್ಲಿ ಮಗನ ಅಪಹರಣ ಕುರಿತು ದೂರನ್ನು ನೀಡಿದ್ರು. ದೂರು ದಾಖಲಿಸಿಕೊಂಡಂತಹ ನಗರ ಠಾಣೆಯ ಪೊಲೀಸರು ಅಧಿಕಾರಿಗಳು ಮೇಲಾಧಿಕಾರಿಗಳ ಸೂಚನೆಯಂತೆ ಯುವಕನ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಿದ್ರು. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರ ತಂಡ ಯುವಕನ ಮೊಬೈಲ್ ಲೊಕೇಶನ್ ಪತ್ತೆ ಮಾಡಿದ್ರು. ಕರೆ ಮಾಡಿದ ಯುವಕ ದೂರದ ಗೋವಾದಲ್ಲಿರುವುದು ಗೊತ್ತಾಗಿದೆ. ಕೂಡಲೇ ಗೋವಾಕ್ಕೆ 2 ಸಿಬ್ಬಂದಿಗಳನ್ನ ಕಳುಹಿಸಿದ್ರು. ನಂತರ ಮೊಬೈಲ್ ಲೊಕೇಶನ್ ಪರಿಶೀಲಿಸಿ ಆ ಸ್ಥಳಕ್ಕೆ ಹೋದಾಗ ಪೊಲೀಸರಿಗೆ ಶಾಕ್ ಆಗಿತ್ತು. ಅಪಹರಣಕ್ಕೊಳಗಾಗಿದ್ದೇನೆ ಎಂದು ಪೋಷಕರಿಗೆ ಕರೆ ಮಾಡಿದ್ದ ಯುವಕ ತನ್ನ ಗೆಳೆಯರೊಂದಿಗೆ ಗೋವಾದ ಕ್ಯಾಸಿನೋ ಒಂದರಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದನ್ನ ಕಂಡು ಪೊಲೀಸರೇ ಬೆಚ್ಚಿ ಬಿದ್ರು. ಬಳಿಕ ಪೊಲೀಸರು ಯುವಕನನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ವಿಚಾರಿಸಿದಾಗ ತಾನು ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಸರಿಯಾದ ಕೆಲಸವಿಲ್ಲದೆ ತನ್ನ ಗೆಳೆಯರೊಂದಿಗೆ ಮೋಜು ಮಸ್ತಿ ಮಾಡುತ್ತಿದ್ದೆ. ಮಜಾ ಮಾಡೋಕೆ ಕೈಯಲ್ಲಿ ಹಣವಿಲ್ಲದಿದ್ದಾಗ ನನಗೆ ಬೇರೆ ಉಪಾಯ ಹೊಳೆಯಿತು. ತನ್ನ ಪೋಷಕರ ಬಳಿಯೇ ಇರುವ ಹಣವನ್ನ ಹೇಗಾದ್ರೂ ಮಾಡಿ ಲಪಟಾಯಿಸುವ ಎಂಬ ಉದ್ದೇಶದಿಂದ ನಾಟಕ ಮಾಡಿದ್ದೇನೆ ಅಂತ ಒಪ್ಪಿಕೊಂಡ. ಇದೀಗ ಪೋಷಕರ ಹಣ ಎಗರಿಸುವ ಉದ್ದೇಶ ಜೊತೆಗೆ ಪೊಲೀಸರ ಸಮಯವನ್ನ ವ್ಯರ್ಥ ಮಾಡಿದ ಹಿನ್ನೆಲೆ ಪೊಲೀಸರು ಯುವಕನ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಯುವಕನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಯುವಕನಿಗೆ 15 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ.